ಕೋವಿಡ್ ಸಂಕಷ್ಟದಲ್ಲಿ ಜನರಿಗೆ ಅಧಿಕಾರ ಇಲ್ಲದಿದ್ದರೂ ಅಲ್ಪಮಟ್ಟಿಗೆ ಸಹಾಯ ಮಾಡುವ ನನ್ನ ಸೇವಾ ಗುರಿಯಾಗಿದೆ ಎಂದು ಮಾಜಿ ಶಾಸಕ ಚೆಲುವಸ್ವಾಮಿಯವರು ಹೇಳಿದರು. ಅವರು ನಾಗಮಂಗಲದ ಶ್ರೀ ಸೌಮ್ಯಕೇಶವ ದೇವಾಲಯ ಆವರಣದಲ್ಲಿ ತಾಲೂಕು ಮಡಿವಾಳ ಸಮುದಾಯದಲ್ಲಿ ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ಆಹಾರ ಧಾನ್ಯ ಕಿಟ್ ವಿತರಿಸುತ್ತಾ ಕಾಂಗ್ರೆಸ್ ಸರ್ಕಾರವು ಆಡಳಿತಾರೂಢವಾಗಿದ್ದರೆ ಕೊರೋನಾ ಸಂಕಷ್ಟದ ಜೊತೆಗೆ ಸದಾ ಸ್ಪಂದಿಸುವಂತಹ ಗುರಿಯನ್ನ ಹೊಂದಿತ್ತು. ಆದರೆ ಆಡಳಿತ ಇಲ್ಲದಿದ್ದರೂ ಪಕ್ಷದ ಸೂಚನೆಯಂತೆ ರಾಜ್ಯದ ಎಲ್ಲಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷವು ಕಷ್ಟದಲ್ಲಿ ಸಹಾಯ ಹಸ್ತ ಚಾಚಿದೆ ಎಂದು ಹೇಳಿದರು. ಏನ್ ಸಿಕ್ಕಿದೆ, ಏನ್ ನಾವು ಮಾಡಿದೀವಿ ಅದನ್ನ ಬೇಜಾರು ಮಾಡ್ಕೊಳ್ಳೋದ್ರೆ ಅಥವಾ ಯಾರೋ ಒಬ್ಬಿಬ್ಬರಿಗೆ ಸಿಗದೇ ಇದ್ರೆ ನೀವು ಯಾರೋ ಸಿಟ್ಟು ಮಾಡ್ಕೊಳ್ಳೋದ್ರೆ ದಯವಿಟ್ಟು ಸಹಕರಿಸ್ಕೊಂಡು ಎಲ್ಲ ಸಮಾಧಾನವಾಗಿ ಮಾಡ್ಕೊಂಡು ಹೋಗಿ. ಇವತ್ತೇನಾದ್ರೂ ಕಾಂಗ್ರೆಸ್ ಪಕ್ಷನೇ ಅಧಿಕಾರದಲ್ಲಿದ್ದರೆ ಇಷ್ಟು ಜನ ಸಾವಾಗಕ್ಕೂ ಬಿಡ್ತಿರಲಿಲ್ಲ. ಇಷ್ಟು ಜನ ಆರ್ಥಿಕವಾಗಿ ನಾವು ಆಸ್ಪತ್ರೆಗೆ ಮನೆ ಮಠ ಮಾರಿ ಕಟ್ಟಿ ನೀವು ಹುಷಾರಾಗಿ ಬರುವಂಥ ಪರಿಸ್ಥಿತಿನೂ ಬರ್ತಿರಲಿಲ್ಲ. ಪಕ್ಕದ ರಾಜ್ಯಗಳ ಥರನೇ 100ಕ್ಕೆ 100 ಫ್ರೀ ಮೆಡಿಷನ್ನು, ಫ್ರೀ ಚಿಕಿತ್ಸೆಯನ್ನು ನಾವು ಮಾಡ್ತಿದ್ದೋ. ಬಟ್ ಇವತ್ತು ದುರಾದೃಷ್ಟ, ನೀವು ಅವತ್ತಿನ ಕಾಲದಲ್ಲಿ ಏನೋ ರಾಜ್ಯದಲ್ಲಿ ತೀರ್ಮಾನ ತಗೊಂಡಾಗಿ ಮತ್ತು ಆಡಳಿತ ಬೇರೆಯವ್ರು ಮಾಡ್ತಾ ಇದ್ದಾರೆ, ಬೇರೆಯವರು ಜನಪ್ರತಿನಿಧಿಗಳಾಗಿದ್ದಾರೆ. ಸರ್ಕಾರ ಕೊಟ್ಟ ಕಿಟ್ಟನ್ನು ಹಂಚೋಕ್ಕೆ ಎಲ್ಲ ಅದೇನೋ ಹಳ್ಳಿಲಿ ಗಾದೆ ಹೇಳ್ತಾರೆ, ಸಮುದ್ರ ನೀರು ಕೊಡೋಕ್ಕೆ ದೊಣನಾಯಕ ಯಾರು ಅಂತ. ಹಂಗೆ ಸರ್ಕಾರದಲ್ಲಿ ಸ್ವಲ್ಪ ಏನೋ ಕೊಟ್ಟದನ್ನು ಅವರು ಏನು ತೃಪ್ತಿಯಾಗಿ ಕೊಟ್ಟಿಲ್ಲ, ಅದನ್ನು ಹಂಚಕ್ಕೆ ನಾನೇ ಬೇಕೆ. ನಾವು ನಮ್ಮ ಕೈಲಾದದ್ದು ಏನಾದ್ರು 4 ಜನ ನಮ್ಮ ಹುಡುಗರು ಕಟ್ಕೊಂಡು ಆಯ್ತು ನೀನು ಎಷ್ಟು ಆಗ್ತೀಯ ಹಾಕಪ್ಪ, ನೀನು ಎಷ್ಟು ಕೊಡ್ತೀಯ ಕೊಡಪ್ಪ ಅಂತ ಹೇಳಿ ಸ್ವಲ್ಪ ಸಣ್ಣ ಪುಟ್ಟ ಸಂಗ್ರಹಣ ಮಾಡ್ಕೊಂಡು ಕೊಟ್ಟರೆ ಅದು ನಿಮಗೂ ಒಂದು ಸ್ವಲ್ಪ ಶಕ್ತಿಯನ್ನು ಕೊಡುತ್ತೆ. ಆ ದೃಷ್ಟಿಯಿಂದ ನಾವು ಇವತ್ತು ಈ ಥರದ್ದು ಎಲ್ಲ ಹಂತಕ್ಕೂ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಹನುಮಂತು, ಪುರಸಭಾ ಸದಸ್ಯ ತಿಮ್ಮಪ್ಪ, ಅನೇಕ ಮುಖಂಡರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ನಾಗಮಂಗಲ.